ಬಾರ್ ವೈನ್ ಶಾಪ್ಗಳಿಗೆ ದೇವರ ಹೆಸರಿರುವುದರಿಂದ ಜನರಿಂದ ವಿರೋಧ ಬಂದಿದೆ. ನಾನು ಮುಜರಾಯಿ ಇಲಾಖೆ ಕಾರ್ಯದರ್ಶಿಗೆ ಒಂದು ಟಿಪ್ಪಣಿ ಕಳುಹಿಸಿದ್ದೇನೆ. ಯಾರೂ ಗಾಬರಿಗೊಳ್ಳುವ ಅಗತ್ಯವಿಲ್ಲ ಎಂದು ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ದೇವರ ಹೆಸರಿನ ಮದ್ಯದಂಗಡಿಗಳಿಗೆ ಮರು ನಾಮಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಮುಜರಾಯಿ ಇಲಾಖೆ ಕಾರ್ಯದರ್ಶಿಗೆ ಒಂದು ಟಿಪ್ಪಣಿ ಕಳುಹಿಸಿದ್ದೇನೆ. ಸಾರ್ವಜನಿಕರಿಂದ ಬಂದಿರುವ ಅಭಿಪ್ರಾಯಕ್ಕೆ ಅಧಿಕಾರಿಗಳಿಂದ ಕಡತ ಸಿದ್ಧಪಡಿಸಲು ಸೂಚಿಸಿದ್ದೇನೆ. ಅಬಕಾರಿ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಲು ಸೂಚನೆ ನೀಡಿದ್ದೇನೆ. ಯಾರೂ ಗಾಬರಿಗೊಳ್ಳುವ ಅಗತ್ಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗೆ ಅವಕಾಶ ಇದೆ. ಸಾರ್ವಜನಿಕ ಅಭಿಪ್ರಾಯಕ್ಕೆ ಕೂಡ ಅವಕಾಶ ಇದೆ. ಹೆಸರು ಬದಲಿಸುವ ಚಿಂತನೆ ಮುಜರಾಯಿ ಇಲಾಖೆ ಮುಂದೆ ಇದೆ ಎಂದರು. ಅನೇಕ ಕಡೆಗಳಲ್ಲಿ ಹೋದಾಗಲೆಲ್ಲ ಅನೇಕ ಹಿರಿಯರು ಚರ್ಚೆ ಮಾಡ್ತಾ ಇರ್ತಾರೆ. ಶ್ರೀನಿವಾಸ ಪೂಜಾರಿ ಅವರೇ ನೋಡಿ, ಈ ಮದ್ಯ ಮಾರಾಟವನ್ನು ಯಾರು ವಿರೋಧಿಸಿಲ್ಲ, ಆದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನುವಂಥದ್ದು, ಮಹಾಗಣಪತಿ ವೈನ್ ಶಾಪ್ ಅನ್ನುವಂಥದ್ದು ಸ್ವಲ್ಪ ಆಭಾಸ ಅಲ್ವಾ ಇದು ಅಂತ ಹೇಳ್ತಾ ಇರ್ತಾರೆ. ನಿರಂತರವಾಗಿ ಅದು ಹೇಳ್ತಾನೆ ಇದ್ರು. ನಾನು ಇದನ್ನು ತುಂಬ ಹಿರಿಯರು ಹೇಳಿದ್ರಿಂದ ಒಂದು ಟಿಪ್ಪಣಿಯನ್ನು ನಮ್ಮ ಇಲಾಖೆ ಕಳಿಸಿದ್ದೆ. ಸಾರ್ವಜನಿಕರ ಕೆಲವು ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಇದು ಆಭಾಸ ಅನಿಸುತ್ತೆ. ಹಾಗಾಗಿ ಇದಕ್ಕೆ ನಾವೇನಾದರೂ ಪರಿಹಾರವನ್ನು ಸೂಚಿಸಬಹುದಾ ಅಂತ ಹೇಳಿ ಅಬಕಾರಿ ಇಲಾಖೆ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿ ಮದ್ಯ ಮಾರಾಟ ಕೇಂದ್ರಗಳಿಗೆ ದೇವರ ಹೆಸರನ್ನು ನಾಮಕರಣ ಮಾಡುವ ಬೋರ್ಡ್ಗಳ ಬಗ್ಗೆ ಇರುವಂಥ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಇಲಾಖೆ ಮತ್ತು ಅಬಕಾರಿ ಇಲಾಖೆ, ಅದು ಮದ್ಯ ಮಾರಾಟದ ಅಬಕಾರಿ ಇಲಾಖೆ ಬರುತ್ತೆ, ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಕಡತವನ್ನು ನನಗೆ ಮಂಡಿಸಿ ಅಂತ ಹೇಳಿ ಮುಜರಾಯಿ ಮಂತ್ರಿಯಾಗಿ ನಾನೊಂದು ಟಿಪ್ಪಣಿಯನ್ನು ನಮ್ಮ ಇಲಾಖೆ ಕಳಿಸಿದ್ದೆ. ಬಾರ್ ಒಳಗೆ ದೇವರ ಫೋಟೋ ಇಡಬೇಡಿ ಅಂದಿಲ್ಲ. ದೇವರ ಹೆಸರಿರುವವರು ಕುಡಿಯಬಹುದಾ ಅಂತ ನೀವು ಪ್ರಶ್ನೆ ಮಾಡಬಹುದು. ದೇವರ ಹೆಸರಿನವರನ್ನು ಮದ್ಯದಂಗಡಿಯಿಂದ ವಾಪಸ್ ಕಳುಹಿಸಬೇಕಾ ಎಂಬ ಅಭಿಪ್ರಾಯ ಇದೆ. ಸರ್ಕಾರ ಈವರೆಗೆ ಯಾವುದೇ ನಿರ್ಧಾರ ಮಾಡಿಲ್ಲ. ಅಬಕಾರಿ ಕಾನೂನು ಇಲಾಖೆ ಒಪ್ಪದಿದ್ದರೆ ನಾವೇನು ಮಾಡೋಕ್ಕಾಗಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು. ಹೈಕಮಾಂಡ್ನಿಂದ ರಾಜ್ಯ ಸರ್ಕಾರದ ಸಾಧನೆ ಪರಾಮರ್ಶೆ ವಿಚಾರದ ಬಗ್ಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 100 ದಿನದ ಸಾಧನೆ ಜನತೆ ಮುಂದಿಟ್ಟಿದ್ದೇವೆ. ನೆರೆಯ ವಾತಾವರಣವನ್ನು ನಿಭಾಯಿಸಿದ್ದೇವೆ ಎಂದು ಹೇಳಿದರು.